ರತ್ನ ಎಜುಕೇಷನ್ ಟ್ರಸ್ಟ್ದ ನಿರೇಲ್ಡ್ ನಡತೊಂದುಪ್ಪುನ ದೇಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡ್ 74ನೇ ಸ್ವಾತಂತ್ರ್ಯೋತ್ಸವನು ಶನಿವಾರ ಆಚರಣೆ ಮಲ್ತೊಂಡಿರು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ರು ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ಶಾಲೆಯಲ್ಲಿ ಇಂದು ದೇಶದಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸುವಂತಹ ನಮ್ಮ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಕೊರೋನಾದ ಸಂಕಷ್ಟದ ಪರಿಸ್ಥಿತಿಯನ್ನು ಕೂಡ ಇಡೀ ದೇಶದಾದ್ಯಂತ ಈ ಒಂದು ಸ್ವಾತಂತ್ರ್ಯೋತ್ಸವ 74ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂತಹದ್ದು ದೇಶದ ಸತ್ಪ್ರಜೆಗಳಾದಂತಹ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನನ್ನ ಆತ್ಮೀಯರಾದ ಸಾಮಾಜಿಕ ಸೇವಾ ಕಾರ್ಯಕರ್ತರಾದ ಗೌರವಾನ್ವಿತ ಫಜಲ್ ಅಸೋದರಿ ನಮ್ಮ ಜೊತೆ ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಹೆತ್ತವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು, ಗೌರವಾನ್ವಿತ ಎಲ್ಲ ನಮ್ಮ ಶಾಲಾ ಶಿಕ್ಷಕ ವರ್ಗದವರು, ಮಾಧ್ಯಮದ ಮಿತ್ರರು, ನಿಮಗೆಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ, ಸ್ವಾತಂತ್ರ್ಯ ಉತ್ಸವದ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ತಿಳಿದಿದೆ. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯ ಬರಬೇಕು ಅಂತ ಆದ್ರೆ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಮಾಡಿದಂತಹ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ. ಇವತ್ತು ಆ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ನಮ್ಮ ಮುಂದಿನ ಪ್ರಜೆಗಳಾದಂತಹ ಮಕ್ಕಳನ್ನ ಆ ಮೂಲಕ ಬೆಳೆಸುವಂತಹ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ. ನಮ್ಮ ದೇಶದ ರಕ್ಷಣೆ, ನಮ್ಮ ದೇಶದ ಅಭಿವೃದ್ಧಿ, ಒಟ್ಟು ಸಾರ್ವಜನಿಕ ಹಿತದೃಷ್ಟಿಯನ್ನ ಕಾಪಾಡಿಕೊಂಡು ನಾವು ಕೆಲಸವನ್ನ ಮಾಡಬೇಕಾದಂತಹ ಅನಿವಾರ್ಯ ಜವಾಬ್ದಾರಿ ಇರತಕ್ಕಂಥ ನಮ್ಮೆಲ್ಲರ ಮೇಲೆ ಇದೆ. ಇವತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಆಗ್ತಾ ಇದೆ. ಸರ್ಕಾರದ ಸುತ್ತೋಲೆ ಇದೆ. ಮಕ್ಕಳ ಶಾಲೆಗೆ, ಯಾವುದೇ ಮಕ್ಕಳ ಶಾಲೆಗೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಅದ್ರ ಜೊತೆ ಇರಬಾರ್ದು. ಕೇವಲ ಆಡಳಿತ ವರ್ಗದವರು ಮತ್ತು ಶಿಕ್ಷಕರು, ಸಾರ್ವಜನಿಕರು ಬಂದು ಆ ಒಂದು ಕಾರ್ಯಕ್ರಮ ನಿರ್ವಹಿಸಬೇಕು ಅಂತ. ನನಗೆ ಬಹಳ ಬೇಸರ ಆಗೋದು ಏನು ಅಂತ ಹೇಳಿದ್ರೆ, ಇವತ್ತು ನಾನು ಯಾವತ್ತು ಪ್ರತಿ ವರ್ಷ ಇಲ್ಲಿ ಸ್ವಾತಂತ್ರ್ಯೋತ್ಸವದ ಕುರಿತು ಭಾಷಣ ಮಾಡುವಾಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಮುಂದೆ ನಿಂತು ಆ ಚಪ್ಪಾಳೆ ಹೊಡೆಯುವಂತದ್ದನ್ನ ನೋಡುವಂತಹ ದಿನ ಇವತ್ತು ಇಲ್ಲ. ಎಲ್ಲ ಮಕ್ಕಳು ಕೂಡ ಅವರವರ ಮನೆಯಲ್ಲಿ ಈ ಒಂದು ಕೊರೋನಾ ಮಹಾಮಾರಿಯ ಒಂದು ಸಂಕಷ್ಟಕ್ಕೆ ಈಗ ಸಂಕಷ್ಟವನ್ನು ಎದುರಿಸುವ ಸಲುವಾಗಿ ಆದಷ್ಟು ಬೇಗನೆ ಈ ಒಂದು ಕೊರೋನಾದಿಂದ ಮುಕ್ತಿಯನ್ನು ಪಡೆಯಬೇಕು. ಆ ನಂತರ ನಮ್ಮೆಲ್ಲ ಜನಜೀವನ ಏನು ನಮ್ಮ 5-6 ತಿಂಗಳ ಹಿಂದೆ ನಾವು ಯಾವ ರೀತಿ ಈ ಒಂದು ಸಮಾಜದಲ್ಲಿ ನಮ್ಮ ಜನರ ಜನಜೀವನದಿತ್ತು ಆ ವ್ಯವಸ್ಥೆಗೆ ಬರಬೇಕು ಅಂತ ಆದ್ರೆ ನಾವು ಪ್ರಥಮವಾಗಿ ಮಾಡಬೇಕಾದ ಈ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಹೇಳ್ತೇನೆ, ನಮ್ಮ ದೇವರನ್ನ ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಒಂದು ನಿಮಿಷ ನಾವು ಈ ಕೊರೋನಾ ಮಹಾಮಾರಿ ಆದಷ್ಟು ಬೇಗ ಇಡೀ ಲೋಕದಿಂದಲೇ ಮುಕ್ತಿಯಾಗಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಇವತ್ತು ಬಹಳ ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೆಂಪುಗಡ್ಡೆಯಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಿದ್ರು, ಹಲವಾರು ವಿಚಾರಗಳನ್ನ ಹೇಳಿದ್ರು. ನಮ್ಮ ದೇಶದ ಪ್ರಧಾನಿಯವರು ಭಾಷಣ ಮಾಡುವಾಗ ಯಾವುದೆಲ್ಲ ಒಂದು ವಿಶೇಷತೆ ಇರ್ತದೆ ನಮಗೆಲ್ಲರೂ ಕೂಡ ಗೊತ್ತಿದೆ. ಆದರೂ ಕೂಡ ಇವತ್ತು ಈ ಸಂಕಷ್ಟ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳು ದೇಶದ ಜನರಿಗೆ ಏನೆಲ್ಲ ಸರ್ಕಾರದಿಂದ ಪ್ರಯೋಜನ ಇದೆ ಅದನ್ನೆಲ್ಲ ಪಡೆಯುವಂತಹದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಆದಷ್ಟು ಬೇಗ ಈ ಒಂದು ಕೊರೋನಾ ಮಹಾಮಾರಿಗೆ ಒಂದು ಲಸಿಕೆಯು ಕೂಡ ಬರ್ತದೆ ಎಂಬ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಶೀಘ್ರವಾಗಿ ಈ ಒಂದು ಲಸಿಕೆ ಅಥವಾ ಕೊರೋನಾ ವ್ಯಾಕ್ಸಿನ್ ಆದಷ್ಟು ಬೇಗ ಬರಲಿ, ಆ ಮೂಲಕ ಕೊರೋನಾಕ್ಕೆ ಮುಕ್ತಿಯನ್ನು ಸಿಗುವಂತೆ ಶ್ರೀ ದೇವರು, ಸರ್ವಧರ್ಮದ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ್ಮ ಎಲ್ಲ ಈ ಶಾಲೆಯ ವಿದ್ಯಾರ್ಥಿಗಳು ಅವರವರ ಮನೆಯಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರು ಅವರೆಲ್ಲರಿಗೂ ಕೂಡ ಇಡೀ ಸಾರ್ವಜನಿಕರಿಗೆ ಈ ಸ್ವಾತಂತ್ರ್ಯದ ಶುಭಾಶಯವನ್ನು ಸಲ್ಲಿಸುತ್ತಾ, ಬರುವ ವರ್ಷ ಬಹಳ ವಿಜೃಂಭಣೆಯಿಂದ ಪ್ರಜಾಸೇವೆಗಳು ಹೇಳಿದ್ರು. ಈಗ ದೇವರ ದಯದಿಂದ
ಬರುವ ವರ್ಷ ಬಹಳ ವಿಜೃಂಭಣೆಯಿಂದ 75ನೇ ವರ್ಷ ಸ್ವಾತಂತ್ರ್ಯವನ್ನು ಆಚರಿಸುವಂತಾಗಬೇಕು. ನಾವೆಲ್ಲರೂ ಕೂಡ ಆ ದಿನಕ್ಕೆ ಕಾಯಬೇಕು. ಭಗವಂತ ಆ ಒಂದು ಸೌಭಾಗ್ಯವನ್ನು ನಮಗೆ ಕರುಣಿಸಬೇಕು ಅಂತ ಹೇಳುತ್ತಾ, ನಾವೆಲ್ಲರೂ ಕೂಡ ನಮ್ಮ ಕೆಲಸ ಮಾಡುವಾಗ ಇವತ್ತು ಸಮಾಜದಲ್ಲಿ ನಾವು ಸಾರ್ವಜನಿಕ ಹಿತದೃಷ್ಟಿಯನ್ನ ಕಾಪಾಡಿಕೊಂಡು, ಅಥವಾ ನಮ್ಮ ಸರ್ಕಾರ ಏನು ನಿಯಮಗಳನ್ನು ಕೊಟ್ಟಿದೆ, ಈ ಕೊರೋನಾದ ಜೊತೆ ಬದುಕುವಂತದ್ದು, ಕೊರೋನಾದ ಜೊತೆ ಜೀವನ ಅಂತೇಳಿ ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ಶೈಕ್ಷಣಿಕ ವರ್ಷ ಸ್ವಲ್ಪ ಗೊಂದಲಮಯ ವಾತಾವರಣದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇವತ್ತು ಆನ್ಲೈನ್, ಆಫ್ಲೈನ್, ವಾಟ್ಸ್ಆಪ್ ಈ ಮೂಲಕ ತರಗತಿಯನ್ನು ನಡೆಸುವಂತ ಒಂದು ಸನ್ನಿಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಇದಕ್ಕೆ ಒಂದು ಕೊರೋನಾಕ್ಕೆ ಮುಕ್ತಿಯನ್ನ ಸಿಕ್ಕಿ ನಮ್ಮ ಹಿಂದಿನಂತೆ ಜೀವನ ನಡೆಯಲಿಕ್ಕೆ ಸರ್ವಶಕ್ತ ಭಗವಂತ ಅನುಗ್ರಹಿಸಿದೆ ಅಂತ ಹೇಳುತ್ತಾ, ಸ್ವಾತಂತ್ರ್ಯೋತ್ಸವದ ಈ ಒಂದು ಸ್ವಾತಂತ್ರ್ಯೋತ್ಸವ ಆಚರಿಸಲಿಕ್ಕೆ, ಈ ಸ್ವಾತಂತ್ರ್ಯ ಪಡೆಯಲಿಕ್ಕೆ ನಮ್ಮ ಹಿರಿಯರು ಯಾರೆಲ್ಲ ತ್ಯಾಗ ಬಲಿದಾನ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನೆನೆಯುತ್ತಾ ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ನಾವು ಪಾಲಿಸೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಬಂದಿರತಕ್ಕಂಥ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಒಂದೆರಡು ಮಾತು. ಶಿಕ್ಷಕಿಯರು ಶ್ರೀಮತಿ ಬೀಣಾ ಬೊಕ್ಕ ಬಳಗದಕ್ಲು ಧ್ವಜಗೀತೆಯನ್ನು ಪಂಡಿರು. मातृभूमि का तन मन सारा झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा. ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆಯನ ಸಾಮಾಜಿಕ ಕಾರ್ಯಕರ್ತರು ಫಜಲ್ ಅಸೇಗೋಳಿ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು. ಕೊರೋನಾ ಎಂಬ ಮಹಾ ವೈರಸ್ಸಿನಿಂದ ತತ್ತರಿಸಿರುವ ನಮ್ಮ ಈ ಭಾರತದಲ್ಲಿ ಇವತ್ತು 74ನೆಯ ಸ್ವಾತಂತ್ರ್ಯೋತ್ಸವದ ಶುಭ ದಿನವನ್ನು ನಾವು ಮೊದಲ ಬಾರಿಗೆ ಮಕ್ಕಳಿಲ್ಲದೆ ಕೇವಲ ಇಲ್ಲಿಯ ಸ್ಟಾಫುಗಳು ಮತ್ತು ನಾವುಗಳು ತುಂಬ ಬೇಸರದಿಂದಲೂ ಒಂದು ಕಡೆ ಸಂತೋಷದಿಂದಲೂ ಈ ಸ್ವಾತಂತ್ರ್ಯ ದಿನಕ್ಕೋಸ್ಕರ ಹೋರಾಡಿದ ಸರ್ವ ಧರ್ಮದ ಬಾಂಧವರು ಅವರ ನೆನಪಿಗೋಸ್ಕರ ಅವರ ಬಲಿದಾನವನ್ನು ಈ ಶುಭ ಸಂದರ್ಭದಲ್ಲಿ ನೆನೆಸದೇ ಇದ್ದರೆ ನಾವು ಮನುಷ್ಯರಾಗಿರಲಿಕ್ಕೆ ಸಾಧ್ಯವಿಲ್ಲ. ಅದರ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಸ್ಟೇ ಹೋಮ್ ಸೇಫ್ ಹೋಮ್ ಅಂತ ಹೇಳುವ ಧ್ಯೇಯ ವಾಕ್ಯದೊಂದಿಗೆ ಅವರ ಬಲಿದಾನವನ್ನು ನೆನಪಿಸುತ್ತಾ ಕೇವಲ ನಮ್ಮ ಇಲ್ಲಿಯ ಟೀಚರ್ ವರ್ಗದವರ ಸಮ್ಮುಖದಲ್ಲಿ ಇವತ್ತಿನ 74ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಬಹಳ ಸಂತೋಷದಿಂದ ಆಚರಿಸಿದ್ದೇವೆ. ಒಮ್ಮೆ ಈ ಸಂದರ್ಭಕ್ಕೆ ಎಲ್ಲ ಮಕ್ಕಳು ಮನೆಯಲ್ಲಿ ಕಾಯ್ತಾ ಇರ್ತಾರೆ, ನಮಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ಸಿಹಿ ತಿಂಡಿಯನ್ನು ತಿನ್ನಬೇಕು ಅಂತ. ಆದರೆ ಆ ಆಸೆ ನಮ್ಮಿಂದ ನೆರವೇರಿಸಿಕೊಡ್ಲಿಕ್ಕೆ ಆಗಲಿಲ್ಲ. ಇನ್ಶಾ ಅಲ್ಲಾ ಮುಂದಿನ ವರ್ಷ ಈ ಕೊರೋನಾ ಎಂಬ ಮಾರಿ ರೋಗವು ಆದಷ್ಟು ಬೇಗ ಶಿಫವಾಗಲಿ ಅಂತ ದೇವರಲ್ಲಿ ಬೇಡಿ ಪ್ರಾರ್ಥಿಸುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಶುಭ ಕೋರುತ್ತಾ ಈ ಆಡಳಿತ ವರ್ಗದ ಇಲ್ಲಿಯ ಆಡಳಿತಾಧಿಕಾರಿಯಾದ ಶ್ರೀಮಾನ್ ರವೀಂದ್ರ ಶೆಟ್ಟಿ ಅವರಿಗೂ ಇನ್ನು ಇದೇ ತರ ಈ ಶಾಲೆಯ ವಿಷಯವನ್ನು ಹೇಳುವುದಾದರೆ ತುಂಬಾ ಇದೆ, ಅದಕ್ಕೆ ಇದು ಸಂದರ್ಭವಲ್ಲ. ಇಂಥ ಈ ಸಂದರ್ಭವನ್ನು ಮುಂದಕ್ಕೂ ಇದೇ ತರ ಮುನ್ನಡೆಸಿಕೊಂಡು ಹೋಗುವ ದೀರ್ಘಾಯುಷನ್ನು ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಕೊಡಲಿ. ಇಲ್ಲಿಯ ಪೇರೆಂಟ್ಸ್ ವರ್ಗಕ್ಕೂ ಇಲ್ಲಿಯ ಸ್ಟಾಫ್ ವರ್ಗಕ್ಕೂ ಎಲ್ಲರಿಗೂ ಅವರ ದೀರ್ಘಾಯುಷಗೋಸ್ಕರ ಪ್ರಾರ್ಥಿಸ್ತಾ
ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ 74ನೇ ಸ್ವಾತಂತ್ರ್ಯೋತ್ಸವಕ್ಕೆ ಶುಭ ಕೋರುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ನಯೀಂ ಹಮೀದ್ ಸ್ವಾತಂತ್ರ್ಯೋತ್ಸವ ಆಚರಣೆದ ಮಹತ್ವವನ್ನು ತಿಳಿಪಾಯರು. Today's chief guests, my dear colleagues and my dear children. Today we are gathered here to celebrate 74th year's Independence Day. In the history, this is the first time that we are celebrating Independence Day and our national festival without the children. On one side, we can say we are enjoying Independence Day, but on the other side, we are feeling bad also because in the absence of children, we are celebrating the national festival. But so many people sacrificed their lives to get the independence. By remembering that aspect, today should celebrate our Independence Day with great pleasure. Wish Independence Day to all of you. Thank you. ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಪೋಷಕ ಸಮಿತಿ ಸದಸ್ಯರು ವಿವೇಕ್, ಸುಕುಮಾರ್, ಅಧ್ಯಾಪಕರು ರಾಕೇಶ್, ನವೀನ್, ರಮೇಶ್, ಭಾಸ್ಕರ್ ಪಾಲ್ಪಡೆದಿದ್ದರು. ಶಿಕ್ಷಕರು ಶ್ರೀ ರವಿಕುಮಾರ್ ಕೋಡಿ ಸಭೆ ನಿಂತ್ಕೊಂಡು ಸಭೆ ಸ್ಥಾರಕ್ಕೆ ಮಲ್ತದು ಸೊಲ್ಮೆ ಸಂದಾಯರು. ಚಾರಿತ್ರಿಕ ದಿನವನ್ನು ದೇಶಾದ್ಯಂತ ನಾವು ಬಹಳ ಸಂಭ್ರಮದಿಂದ ಆಚರಿಸ್ತೇವೆ. ಆದರೆ ಈ ಸಂದರ್ಭದಲ್ಲಿ ಈ ಕೊರೋನಾ ಮಹಾಮಾರಿಯಿಂದಾಗಿ ಉತ್ಸವಕ್ಕೆ ಕಡಿಮೆ ಬಂದಿದೆ. ಆದರೂ ಕೂಡ ಧ್ವಜಾರೋಹಣವನ್ನು ದೇಶಾದ್ಯಂತ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ. ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಹಲವಾರು ಹೋರಾಡಿದರೆ ಬ್ರಿಟಿಷರ ಆಡಳಿತದಿಂದ ಬೇಸತ್ತ ಭಾರತೀಯರು ದಾಸ್ಯ ವಿಮೋಚನೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ, ಬಾಲ ಗಂಗಾಧರ್ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಗೋಪಾಲಕೃಷ್ಣ ಗೋಖಲೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಮಹಾನ್ ಭಾವರು ಈ ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣವನ್ನೇ ಅರ್ಪಿಸ್ತಾರೆ.